ಪ್ರಧಾನಿ ನರೇಂದ್ರ ಮೋದಿ ಅವರು ತ್ರಿವಳಿ ತಲಾಖ್ ನಿಷೇಧಕ್ಕೆ ಮುನ್ನುಡಿಯನ್ನ ಬರೆದವರು. ಆದರೂ ಇಂದಿಗೂ ಕೂಡ ಅಲ್ಲಲ್ಲಿ ತ್ರಿವಳಿ ತಲಾಖ್ ನಡೆಯುತ್ತಲೇ ಇದೆ. ಇಂದು ತ್ರಿವಳಿ ತಲಾಖನ್ನ ಕಡ್ಡಾಯವಾಗಿ ಜಾರಿಗೆ ತರಲೇಬೇಕು ಎಂದು ಉಡುಪಿಯ ಮುಸ್ಲಿಂ ಕುಟುಂಬವೊಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಗ್ರಹಿಸಿದ್ದಾರೆ. ಅಂದಹಾಗೆ ಈ ಕುಟುಂಬದಲ್ಲಿ ಎದ್ದ ಬಿರುಗಾಳಿಯಾದರೂ ಏನು ಅಂತೀರಾ? ಬನ್ನಿ ಈ ವರದಿ ನೋಡಿ. ಈತನ ಹೆಸರು ಮೊಹಮ್ಮದ್ ಇಲಿಯಾಸ್. ವೃತ್ತಿಯಲ್ಲಿ ಡ್ರೈವರ್ ಆಗಿರುವ ಈತ ತಾನು ಹಲವು ವರ್ಷಗಳಿಂದ ಇಷ್ಟಪಟ್ಟ ಯುವತಿಯನ್ನ 4 ವರ್ಷದ ಹಿಂದೆ ಮದುವೆಯಾಗಿ ಒಂದು ಗಂಡು ಮಗುವಿನ ಜೊತೆ ಸುಖ ಸಂಸಾರವನ್ನ ನಡೆಸ್ತಾ ಇದ್ದ. ಆದ್ರೆ ಅದ್ಯಾವಾಗ ಈತನ ಸಂಸಾರದ ಮೇಲೆ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಈತನ ಪತ್ನಿ ಈತನನ್ನ ತೊರೆದು ಮದುವೆಯಾಗಿ 3 ಮಕ್ಕಳಿರುವ ಶಾಫಿ ಕಲಂದರ್ ಎಂಬಾತನ ಜೊತೆ ಹೋಗಿದ್ದಾಳೆ. ಈ ಶಾಫಿ ಕಲಂದರ್ ಪಡುಬಿದ್ರೆ ಪರಿಸರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಪಂಚಾಯತ್ ಸದಸ್ಯನಾಗಿದ್ದು ಹಲವಾರು ಅಕ್ರಮ ಚಟುವಟಿಕೆಗಳಲ್ಲಿ ಈತನ ಹೆಸರು ಈ ಹಿಂದೆಯೂ ಕೇಳಿಬಂದಿತ್ತು. ಶಾಫಿ ಇಲಿಯಾಸ್ಗೆ ಕರೆ ಮಾಡಿ, ನೀನು ಜೀನತ್ಗೆ ತಲಾಖ್ ನೀಡದೇ ಇದ್ರೆ ನಿನ್ನ ಮಗುವನ್ನು ಸ್ಲೋ ಪಾಯ್ಸನ್ ಕೊಟ್ಟು ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದೆ. ಈ ಬಗ್ಗೆ ಪಡುಬಿದ್ರಿ ಠಾಣೆಯಲ್ಲಿ ದೂರು ನೀಡಿದ್ರೂ ಪೊಲೀಸರು ಕೂಡ ಶಾಫಿ ಪರ ನಿಂತಿದ್ದಾರೆ ಅಂತ ಇಲಿಯಾಸ್ ಮಾಧ್ಯಮದ ಮುಂದೆ ತನ್ನ ಅಳಲನ್ನ ತೋಡಿಕೊಂಡಿದ್ದಾರೆ. ನನ್ನ ಹೆಂಡತಿ ಮೊನ್ನೆ 4 ತಾರೀಕಿಗೆ ಮಿಸ್ಸಿಂಗ್ ಅಂತ ಅವಳ ಮನೆಯವರು ಕಂಪ್ಲೇಂಟ್ ಮಾಡಿದರು. ಕಲಂದರ್ ಶಾಪಿಯೊಟ್ಟಿಗೆ ಹೋಗಿದ್ದಾನೆ ಅಂತ ನಾನು ಪೊಲೀಸ್ ಸ್ಟೇಷನ್ ನನ್ನ ಕಂಪ್ಲೇಂಟ್ ಇದು ಮಾಡಲಿಕ್ಕೆ FIR ಮಾಡಲಿಕ್ಕೆ ಕೇಳ್ತಾ ಇಲ್ಲ. ಅದಕ್ಕೆ ನಾನು ಇಲ್ಲಿ ಪ್ರೆಸ್ ಮೀಟ್ ಮುಖಾಂತರ ಜನರ ಒಂದು ಅಭ್ಯಂತರ ನನಗೆ ನ್ಯಾಯ ಸಿಗ್ತದಾ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಸಹ ಪಡುಬಿದ್ರಿ ಪೊಲೀಸ್ ಸ್ಟೇಷನ್ನಂತೂ ನನಗೆ ನ್ಯಾಯನೇ ಸಿಕ್ಕಲಿಲ್ಲ. ಯಾವುದು ಮಾತಿಗೂ ಬೆಲೆನೇ ಇಲ್ಲ. ನಂದು ಹುಡುಗಿಯದ್ದೇ ಹೇಳಿದ್ದು ಸರಿ ಅಂತ SI ಹೇಳ್ತಾ ಇದ್ದಾರೆ. ಅವಳು ಸುಳ್ಳಿಯಲ್ಲಿ ಸತ್ತೆಯಲ್ಲಿ ಅವಳು ಉಲ್ಲಾಲ ದರ್ಗಾದಲ್ಲಿ 3 ದಿವಸ ಇದ್ದರು ಅಂತ ಅವರೇ ಕನ್ಫರ್ಮ್ ಮಾಡಿ ಹೇಳ್ತಾ ಇದ್ದಾರೆ SI ಅವರು. ನಾನು ಹೇಳ್ತಾ ಇದ್ದೇನೆ ಅವರು ಶಾಪಿಯೊಟ್ಟಿಗೆ ಹೋಗಿದ್ದ ಅಂತ. ಇವಾಗ ನನಗೆ ಪ್ರೂಫ್ ಸಮೇತ ಸಿಕ್ಕಿದೆ. ನನಗೆ ಮತ್ತೆ ಎಂಥ ನ್ಯಾಯ ಸಿಗ್ತದ ನನಗೆ ಗೊತ್ತಿಲ್ಲ. ಕರ್ಕೊಂಡು ಹೋದವರು ಕಲಂದರ್ ಶಾಫಿ ಪಡುಬಿದ್ರಿ, ಅವನು ಪಂಚಾಯತ್ ಕಾಂಗ್ರೆಸ್ ಪಂಚಾಯತ್ ಮೆಂಬರ್. ಅವನೊಟ್ಟಿಗೆ ಮೊದಲಿಂದ 2 ತಿಂಗಳ ಮುಂಚೆ ನಾನು ಹೇಳಿದ್ದೆ ಹೆಂಡತಿಯೊತ್ತಿಗೆ ಮಾತಾಡೋದು ಫೋನಲ್ಲಿ ಮೊಬೈಲ್. ಆವಾಗ ಅವರ ಇಬ್ಬರಿಗೂ ಸಹ ಇದು ಮಾಡಿದ್ದೇನೆ. ಅವಳ ಸಿಮ್ ಚೇಂಜ್ ಮಾಡಿದ್ದೇನೆ. ಪುನಃ ಸಹ ಇವನು ಅವಳನ್ನು ಮನೆಗೆ ಕಳಿಸಿದಾಗ ಅಲ್ಲಿ ಎಂಥದ್ದು ಮಾಡಿ ಕರ್ಕೊಂಡು ಹೋಗಿದ್ದಾನೆ ಅಲ್ಲಿಂದ. ಅದರ ಪ್ರಕಾರ ನಾನು ನೈಟ್ ಕಂಪ್ಲೇಂಟ್ ಮಾಡಲಿಕ್ಕೆ ಹೋದೆ, ಅವಳಿಲ್ಲ ಅಂತ ಹೇಳಿ. ಮನೆಯಲ್ಲಿ ನಮ್ಮ ಮನೆಯಲ್ಲಿಲ್ಲ, ಅವಳ ತಾಯಿ ಮನೆಯಲ್ಲಿಲ್ಲ. ಅವರು ಹೇಳಿದರು, ನೀನು ಟೆನ್ಷನ್ ಮಾಡಬೇಡ, ನಿನಗೇನು ಪ್ರಾಬ್ಲಮ್ ಆಗೋದಿಲ್ಲ, ನೀನು ಮನೆಗೆ ಹೋಗು, ಅವಳು ತಾಯಿ ಬಂದು ಕಂಪ್ಲೇಂಟ್ ಕೊಡಲಿ ಅಂತ. ಯಾರದ ಒಂದು ಹೆಂಡತಿಯ ಗಂಡನ ಹೆಂಡತಿಯನ್ನು ಮತ್ತು ಮಗುವನ್ನು ನೀನು ಕದ್ದುಕೊಂಡು ಹೋಗಂತ ಅವನು ಊರು ಉದ್ಧಾರ ಮಾಡಲಿಕ್ಕೆ ಬಂದವನಲ್ಲ. ಅವನು ಶಾಪಿ, ಅವನಿಗೆ ಮದುವೆ ಆಗಿದೆ. ಅವನಿಗೆ 3 ಹೆಣ್ಮಕ್ಕಳಿದ್ದಾರೆ. ಇವಳಿಗೆ ನಮ್ಮ ತಮ್ಮನ ಹೆಂಡತಿಗೆ 22 ವರ್ಷ ಅಂತ ಆದರೆ ಅವನ ಮಗಳಿಗೆ 17 ವರ್ಷ. 3 ಹೆಣ್ಮಕ್ಕಳಿದ್ದಾರೆ. ಆ ಹೆಣ್ಮಕ್ಕಳನ್ನು ಇಟ್ಟು ಇನ್ನೊಂದು ಮನೆಯನ್ನು ಕದ್ಕೊಂಡು ಹೋಗಿದ್ದಾನೆ ಅವನು. ಅವಳಿಗೆ ಹಣದ ಆಮಿಷ ಎಲ್ಲ ತೋರಿಸಿ ಐಫೋನ್ ತೆಗೆಸಿಕೊಟ್ಟು ಫಿಂಗರ್ ರಿಂಗ್ ಅಂಥದ್ದೆಲ್ಲ ತೆಗೆದುಕೊಟ್ಟು ಅವಳನ್ನು ಆಸೆ ತೋರಿಸಿ ಎಂಥದ್ದು ಅವನು ಮಾಡಿಕೊಂಡು ಹೋದದ್ದು. ಅವಳಿಗೆ ಹಣದ ಇದು ಮಾಡಿ ಜಮಾತಿಗೆ ಹೋಗಿದ್ದೇವೆ ನಾವು. ಜಮಾತಿನವರು ಪ್ರೂಫ್ ಇಲ್ಲ ಅಂತ ಹೇಳಿದರು. ಅಂದರೆ ಆ ಜಮಾತಲ್ಲಿ ಗೊತ್ತಾಯ್ತಲ್ಲ ನಮಗೆ, ಅಲ್ಲಿ ಹಾಗಾದರೆ ಎಲ್ಲರೂ ಅಲ್ಲಿ ನಮ್ಮ ಮುಸ್ಲಿಂ ಸಮುದಾಯದವರು ಕೈಗೆ ಬಳೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತಲ್ಲ. ಅಂದರೆ ಶಾಫಿ ಕಲಂದರ್ ಮೊದಲ ಮಗಳಿಗೆ 18 ವರ್ಷ ವಯಸ್ಸು. ಈಗ ಆತ ಕರೆದುಕೊಂಡು ಹೋಗಿರುವ ಜೀನತ್ ವಯಸ್ಸು 22. ತನ್ನ ಮಗಳ ವಯಸ್ಸಿನ ಯುವತಿಯ ಜೊತೆ ಮದುವೆಯಾಗಲು ಮುಂದಾಗಿರುವ ಶಾಫಿ ಕಲಂದರ್ಗೆ ಕಾನೂನಿನ ಬೆಂಬಲವೂ ಇದೆ. ಮುಸ್ಲಿಂ ಸಮುದಾಯದಲ್ಲಿ 1ಕ್ಕಿಂತ ಹೆಚ್ಚು ಮದುವೆಯಾಗಲು ಅವಕಾಶ ಇರೋದ್ರಿಂದ ಆತನ ಮೊದಲ ಪತ್ನಿ ಮತ್ತು ಇತ್ತ ಕಡೆ ಹೆಂಡತಿಯನ್ನ ಕಳೆದುಕೊಂಡ ಇಲಿಯಾಸ್ ಇಬ್ಬರು ಅಸಹಾಯಕರಾಗಿದ್ದಾರೆ. ಮೋದಿಯವರು ತ್ರಿವಳಿ ತಲಾಖ್ ನಿಷೇಧ ಮಾಡಿದಂತೆ ಮುಸ್ಲಿಂ ಸಮಾಜದಲ್ಲಿರುವಂತಹ ಬಹುಪತ್ನಿತ್ವ ಪದ್ಧತಿಯನ್ನು ನಿಷೇಧ ಮಾಡಬೇಕು ಅಂತ ಇಲಿಯಾಸ್ ಅಕ್ಕ ಆಯೇಷಾ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಈಗ ನನ್ನ ತಮ್ಮನದು ನಾನು ಹೇಳಿದೆ, ತಮ್ಮನಿಗೆ ನ್ಯಾಯ ಇಲ್ಲ. ಈಗ ಅವಳು ಯಾರ ಹತ್ರನೂ ಹೋಗಿ ಬರ್ಬೋದು, ಅವಳಿಗೆ ಅವಳದ್ದೇ ಎಲ್ಲ ಮೇಲೆ
ಅದಕ್ಕೋಸ್ಕರ ಮತ್ತೆ ಅವನು ಶಾಪಿಗೆ ನೋಡಿ ಅವನಿಗೆ ಮದುವೆ ಆಗಿದೆ, ಇನ್ನೊಂದು ಮದುವೆ ಆಗ್ಬೋದು ಅವನಿಗೆ. ಅದೊಂದು ಇನ್ನೊಂದು ಗಂಡಸರಿಗೆ ಇನ್ನೊಂದು ಮದುವೆ ಆಗೋದು ಕಾನೂನು ಕೂಡ ನಿಲ್ಲಿಸಬೇಕು. ಅವರಿಗೆ ಮದುವೆ ಆಗದಾಗೆ ಮಾಡಬೇಕು. ನಮ್ಮದರಲ್ಲಿ 3-4 ಮದುವೆ ಆಗ್ತಾರಲ್ಲ ಗಂಡಸರು, ಅದನ್ನೊಂದು ನಮ್ಮದೊಂದು ಮೋದಿಜಿಯವರು ನಿಲ್ಲಿಸಿದರೆ ಅವರಿಗೆ ಒಂದು ದೊಡ್ಡ ನಮ್ಮದು ಎಲ್ಲರದ್ದು ಒಂದು ಮಾನ ಉಳಿತಿದ್ದು, ನಮ್ಮ ಒಂದು ಮುಸ್ಲಿಂ ಸಮುದಾಯದ್ದು. ಸತ್ಯ ಹೇಳ್ತಾ ಇದ್ದೇನೆ ನಾನು, ಯಾಕಂದ್ರೆ ನನ್ನ ತಮ್ಮನಿಗೆ ಆದ ಅನ್ಯಾಯ ಅಂದರೆ ನೋಡಿ, ಅವನ ಹೆಂಡತಿ ಅವನ ಜೊತೆ ಓಡಿ ಹೋದ್ಲು, ಅವನಿಗೆ ಇನ್ನೊಂದು ಮದುವೆ ಆಗ್ಬೋದಲ್ಲ, ಕಾನೂನು ನಮ್ಮ ಮುಸ್ಲಿಂ ತತ್ವ ಅದು. ಆ ತತ್ವವನ್ನು ತೆಗೆದು ಬಿಡಬೇಕು. ನಮ್ಮ ಮಸೀದಿ ಜಮಾತಿನವರು ಎಲ್ಲರೂ ಕೂಡ ಕೈಗೆ ಬಲೆ ಹಾಕಿ ಕುತ್ಕೊಂಡಿದ್ದಾರೆ. ಅಂದರೆ ಅವರ ಹತ್ರ ಆನ್ಸರ್ ಇಲ್ಲ, ಗೊತ್ತಿತ್ತಲ್ಲ ಅವರಿಗೆ ಪ್ರೂಫ್ ಬೇಕಂತ. ಯಾಕಂದರೆ ಅವರ ಇದರಲ್ಲಿ ಹಿಸ್ಟ್ರಿ, ನಮ್ಮ ಮುಸ್ಲಿಂ ಹಿಸ್ಟ್ರಿ ಅಂತಾನೆ, ಗಂಡಸರು 4 ಆಗ್ಬೋದು, 5 ಆಗ್ಬೋದು, 10 ಬೇಕಾದರೂ ಮಾಡ್ತಾ ಹೋಗ್ಬೋದು. ಆದರೆ ಆ ಥರ ಆದರೆ ನನ್ನ ತಮ್ಮನಂತ ಎಷ್ಟು ಗಂಡು ಮಕ್ಕಳದ್ದು ಎಷ್ಟು ಲೈಫ್ ಹಾಳಾಗಿರ್ಬೋದು ಇವನಿಂದ, ಇಂಥ ಶಾಫಿಯವನಿಂದ. ಅಂದರೆ ನಮಗೆ ಡೈರೆಕ್ಟ್ ಮಾತಾಡಲಿಕ್ಕೆ ಇಲ್ಲಲ್ಲ, ಮುಸ್ಲಿಂ ಅಂದರೆ ಹೆಂಗಸರು ಹೋಗೋದು ಕಮ್ಮಿ ಅಲ್ಲ. ಅಂದರೆ ತಮ್ಮ ಹೋಗಿ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದ ಅಲ್ಲಿ ಜಮಾತಿಗೆ. ಬರೆದು ಕೊಟ್ಟ ಕೂಡಲೇ ಅಲ್ಲಿ ಅಂದರೆ ಈ ಥರ ಹೇಳಿದ್ರು, ಅಂದರೆ ಪ್ರೂಫ್ ಇಲ್ಲಲ್ಲ. ಅದಕ್ಕೆ ನಾನು ಹೇಳಿದೆ, ನೀವು ಪ್ರೂಫ್ ಇಲ್ಲ ಅಂತ ನಮಗೊಂದು ಸೀಲ್ ಹಾಕಿ ಕೊಡಿ. ನಾನು ಲಾಸ್ಟಿಗೆ ನಮ್ಮ ಮುಸ್ಲಿಮಲ್ಲಿ ಎಂತ ಆಗೋದಿಲ್ಲಲ್ಲ ಕಾನೂನು, ನಾನು ಹಿಂದೂ ಅವರ ಇಟ್ಕೊಂಡು ನಾನು ಏನಾದರೂ ಕಾನೂನು ಪ್ರಕಾರ ಹೋಗ್ತೇನೆ. ನಾನು ಹಿಂದೂ ಸಮಾಜವನ್ನು ಇಟ್ಕೊಂಡು ನೋಡುವ, ನಾನೊಂದು ಫಸ್ಟ್ ಮಹಿಳೆ ಅಂತ ಆಗಲಿ ಹಿಂದೂ ಸಮಾಜದ ಹೊತ್ತು ನ್ಯಾಯ ಕೇಳಲಿಕ್ಕೆ ಹೋದರು ತಲಾಕ್ ಬಗ್ಗೆ ಅಂತ ಗಂಡ ಒಬ್ಬನ ಈಗ ಪಂಚಾಯತಿ ಮೆಂಬರ್ ಇವನು ಕಾಂಗ್ರೆಸ್ನವನು ಒಬ್ಬನ ಹೆಂಡತಿಯನ್ನು ಕದ್ದುಕೊಂಡು ಹೋಗಿ ಹಣದ ಆಸೆ ತೋರಿಸಿ ಈ ಥರ ಮಾಡ್ತಾನಂತ ಹೇಳಿ ನಾನು ಅವರಿಗೊಂದು ಕಂಪ್ಲೇಂಟ್ ಮಾಡ್ತೇನೆ, ನೀವು ನನಗೊಂದು ಸೀಲ್ ಹಾಕಿ ಕೊಡಿ ಅಂತ ಹೇಳಿದ್ರೆ ಅದೆಲ್ಲ ನೀವು ಮತ್ತೆ ಮಾತಾಡಿ ಅಂತ ಫೋನ್ ಕಟ್ ಮಾಡಿದ್ದಾರೆ ಜಮಾತಿನವರು. ಒಟ್ಟಿನಲ್ಲಿ ಗಂಡನಿಗೆ ತಲಾಕ್ ನೀಡದೆ ಇನ್ನೊಬ್ಬನ ಜೊತೆ ಹೋಗಿರುವ ಜೀನತ್ ನಡೆ ಪೊಲೀಸರಿಗೆ ಬಗೆಹರಿಸಲಾಗದ ಕಗ್ಗಂಟಾಗಿದೆ. ಇತ್ತ ಇಲಿಯಾಸ್ ಕೂಡ ನನಗೆ ನನ್ನ ಪತ್ನಿ ಬೇಕು ಅಂತ ಹೋರಾಟ ನಡೆಸುತ್ತಿದ್ದಾರೆ. ಇಲಿಯಾಸ್ ಮತ್ತು ಆತನ ಅಕ್ಕನ ಮೇಲೆ ವರದಕ್ಷಿಣೆ ಕಿರುಕುಳ ದೂರು ದಾಖಲಿಸಿದ್ದಾಳೆ ಇಲಿಯಾಸ್ ಪತ್ನಿ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.